ತಟ್ಟುಡು ಅಂತೊಂದು ಅಪ್ಪೆ ಭಕ್ತಿಡು ಪುಡ್ಡುಂದು ತುಡರು ಅಲ್ಲವೇ ಇರಿನ ಪಾದದ ಪುರ್ಲಾವೇ ತಟ್ಟುಡು ಅಂತೊಂದು ಅಪ್ಪೆ ಭಕ್ತಿಡು ಪುಡ್ಡುಂದು ತುಡರು ಅಲ್ಲವೇ ಇರಿನ ಪಾದದ ಪುರ್ಲಾವೇ. ಶ್ರೀ ಬ್ರಹ್ಮರಾಂಬಿಕಾ ಧರ್ಮ ಚಾವಡಿ ತಡ್ಯ ಮಂಗಳಾಪುರ ಶಾಂತಾಳ್ವ ಕಾಂಪೌಂಡ್ ಮಂಕಿ ಸ್ಟ್ಯಾಂಡ್ ಅತ್ತಾವರ. ಆತ್ಮೀಯ ಭಗವತ್ ಭಕ್ತರೇ, ತಡ್ಯದ ತುಡರ ಉಚ್ಚಯ 2022 ತಾರೀಕು 8/4/2022 ಶುಕ್ರವಾರದಿಂದ ತಾರೀಕು 14/4/2022 ಗುರುವಾರದವರೆಗೂ ನಡೆಯಲಿದೆ. ತಾರೀಕು 8ರಂದು ಬೆಳಗ್ಗೆ 9 ಗಂಟೆಗೆ ಗಣಹೋಮ, ಬೆಳಗ್ಗೆ 11 ಗಂಟೆಗೆ ಸತ್ಯನಾರಾಯಣ ಪೂಜೆ, ಲೋಕ ಕಲ್ಯಾಣಾರ್ಥವಾಗಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಪ್ರತಾಪ ಸಂಘವನ್ನು ಸೇವೆಯಾಟವಾಗಿ ಆಡಿ ತೋರಿಸಲಿರುವರು. ತಾರೀಕು 9ರಂದು ಶ್ರೀ ಬ್ರಹ್ಮರಾಂಬಿಕಾ ಭಜನಾ ಮಂಡಳಿ ಮತ್ತು ಇತರ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ. ತಾರೀಕು 10ರಂದು ಸಂಜೆ 4 ಗಂಟೆಗೆ ಮೆರವಣಿಗೆಯ ಮೂಲಕ ಮಂಗಳದೇವಿಯಿಂದ ಧರ್ಮ ಚಾವಟಿಗೆ ನಾಗದೇವರ ಬಿಂಬದ ಸಮರ್ಪಣೆ. ರಾತ್ರಿ 7 ಗಂಟೆಗೆ ಶ್ರೀದೇವಿಗೆ ಮಹಾಪೂಜೆ, ದೇವಿಯ ತುಡರ ಉಚ್ಚಯ, ಶ್ರೀದೇವಿಯ ಅಮೃತ ಮಂಗಳ ಸ್ಥಾನ. ತಾರೀಕು 11ರಂದು ಬೆಳಗ್ಗೆ 9 ಗಂಟೆಗೆ ಆಶ್ಲೇಷ ನಕ್ಷತ್ರದಲ್ಲಿ ಶ್ರೀ ನಾಗದೇವರ ಬಿಂಬದ ಪ್ರತಿಷ್ಠೆ, ನವಕ ಪ್ರಧಾನ ಹೋಮ, ಆಶ್ಲೇಷ ಬಲಿಪೂಜೆ, ಸಂಜೆ ದುರ್ಗ ನಮಸ್ಕಾರ ಪೂಜೆ. ತಾರೀಕು 12ರಂದು ಸಂಜೆ ಮಹಿಷಾಂದಯನ ಗಗ್ಗರ ಸೇವೆ, ಧರ್ಮದೈವ ರಕ್ತೇಶ್ವರಿ ಮತ್ತು ಭಾವನ ಗಗ್ಗರ ಸೇವೆ ಹಾಗೂ ಶ್ರೀದೇವಿಯ ತುಡರ ಭೇಟಿ. ತಾರೀಕು 13ರಂದು ಸಂಜೆ ಜೋಡು ಸತ್ಯಗಳಾದ ಕಲ್ಲುಟ್ಟಿ ಮತ್ತು ಮಂತ್ರದೇವತೆಯ ಗಗ್ಗರ ಸೇವೆ, ಕುರಗಜ್ಜ ಹಾಗೂ ಕ್ಷೇತ್ರಪಾಲ ರಾಜಗುಳಿಗನಿಗೆ ತುಡರದ ಗಗ್ಗರದ ಸೇವೆ. ತಾರೀಕು 14ರಂದು ಸಂಜೆ ಪರಿವಾರ ದೈವಗಳಿಗೆ ವರ್ಷದ ಅಗಿಲು ಸೇವೆ. ಈ ಎಲ್ಲಾ ದಿನಗಳಲ್ಲಿ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ನಡೆಯಲಿರುವುದು. ಭಕ್ತಾದಿಗಳು ಈ ಎಲ್ಲಾ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ವಿನಂತಿಸುವ ಶ್ರೀಯುತ ಪ್ರಾಣೇಶ್ ಅತ್ತಾವರ, ಶ್ರೀ ಬ್ರಹ್ಮರಾಂಬಿಕಾ ಧರ್ಮ ಚಾವಡಿ ತಡ್ಯ.